ಪುತ್ತೂರು ತಾಲೂಕಿನ ಕಲ್ಲೆಗ ನೆಹರು ನಗರದಲ್ಲಿ ಈ ತಿಂಗಳ 27ರಂದು ಶ್ರೀ ಕಲ್ಕುಡ ಕಲ್ಲುಟ್ಟಿ ದೈವಗಳ ವರ್ಷಾವಧಿ ನೇಮೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪುತ್ತೂರು ನಗರದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಆಮಂತ್ರಣ ಪತ್ರಿಕೆ ಹಂಚುವ ಕಾರ್ಯ ನಡೆಯಿತು. ವಾದ್ಯಘೋಷದೊಂದಿಗೆ ಪುತ್ತೂರಿನ ದರ್ಬೆಯಿಂದ ಕಲ್ಲೆಗ ದೈವಸ್ಥಾನದ ತನಕ ಮೆರವಣಿಗೆ ಸಾಗಿತ್ತು. ಈ ವೇಳೆ ಕಲ್ಲೆಗ ದೈವಸ್ಥಾನದ ಆಡಳಿತ ಮಂಡಳಿ ಹಾಗೂ ಊರ ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಬೆಳಿಗ್ಗೆ 11:30ಕ್ಕೆ ಕಾರ್ಚಾಲುಗುತ್ತಿನ ಶ್ರೀ ಮೂಲ ದೇವಸ್ಥಾನದಲ್ಲಿ ಗಣಹೋಮ, ಶ್ರೀ ದೈವಗಳಿಗೆ ತಪ್ಪಲ ಮತ್ತು ನಾಗತಪ್ಪಲ. ಕಾರ್ಚಾಲುಗುತ್ತಿನಿಂದ ದೈವಗಳ ಭಂಡಾರ ಹೊರಡುವುದು. ರಾತ್ರಿ ಗಂಟೆ 9:30ಕ್ಕೆ ಗೊಂದಲ ಪೂಜೆ. ರಾತ್ರಿ ಗಂಟೆ 12ಕ್ಕೆ ಸರಿಯಾಗಿ ಶ್ರೀ ಕಲ್ಕುಡ ಕಲ್ಲುಟ್ಟಿ ದೈವಗಳ ವರ್ಷಾವಧಿ ನೇಮೋತ್ಸವದ ಅರ್ಥಪೂರ್ಣ ಕಾರ್ಯಕ್ರಮ.